ಸಮುದ್ರ ಮತ್ತು ನದಿಗಳ ಸಂಗಮ ಸ್ಥಾನ ಉಳ್ಳಾಲದ ಅಳಿವೆ ಬಾಗಿಲಿನಲ್ಲಿ ಹೂಳು ತುಂಬಿದೆ. ಒಂದೆಡೆ ಸಾಗರಮಾಲಾ ಯೋಜನೆ ಕನಸಾಗಿ ಉಳಿದರೆ ಮತ್ತೊಂದೆಡೆ ತಾತ್ಕಾಲಿಕ ನೆಲೆಯಲ್ಲಿ ಡ್ರೆಸ್ಸಿಂಗ್ಗೆ ಯಾರೊಬ್ಬರೂ ಟೆಂಡರ್ ಹಾಕಿಲ್ಲ. ಇವೆಲ್ಲದರ ಪರಿಣಾಮ ನಾಡದೋಣಿ ಮೀನುಗಾರರ ಬದುಕೆ ಹೋಳಾಗಿದೆ. ಮಂಗಳೂರಿನಲ್ಲಿ 1800 ನಾಡದೋಣಿಗಳಿದ್ದು ಮೀನುಗಾರಿಕೆ ನಂಬಿಕೊಂಡು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. 3 ವರ್ಷಗಳ ಹಿಂದೆ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರಾಲ್ ಫಿಶಿಂಗ್ ಹಾವಳಿಯಿಂದಾಗಿ ನಾಡದೋಣಿ ಮೀನುಗಾರರು ಕಂಗಾಲಾಗಿದ್ರು. ಇದೊಂದು ಅವೈಜ್ಞಾನಿಕ ಮೀನುಗಾರಿಕೆ ಎಂದು ನ್ಯಾಯಾಲಯವು ತೀರ್ಪು ನೀಡಿದ್ದರಿಂದ ಲೈಟ್ ಫಿಶಿಂಗ್ಗೆ ಕಡಿವಾಣ ಬಿದ್ದಿತ್ತು. ಈ ಹೊಡೆತದಿಂದ ನಾಡದೋಣಿ ಮೀನುಗಾರರು ಚೇತರಿಸಿಕೊಳ್ಳುತ್ತಿದ್ದಾಗಲೇ ಅಳಿವೆ ಬಾಗಿಲಿನಲ್ಲಿ ಸಮಸ್ಯೆ ಎದುರಾಗಿದೆ. ನಸುಕಿನಲ್ಲೇ ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆಯನ್ನು ನಡೆಸಿ ಸಿಕ್ಕ ಮೀನುಗಳೊಂದಿಗೆ 7 ರಿಂದ 8 ಗಂಟೆ ಹೊತ್ತಿಗೆ ತಟಕ್ಕೆ ಬಂದು ಮಾರಾಟ ಮಾಡುವುದು ನಾಡದೋಣಿ ಮೀನುಗಾರರ ದೈನಂದಿನ ಕಾಯಕ. ಸಮುದ್ರದಲ್ಲಿ ಏರಿಳಿತ ಇದ್ದಾಗ ಹಾಗೂ ಮಳೆಗಾಲದಲ್ಲಿ ಮೀನುಗಾರಿಕೆ ಅತ್ಯಂತ ಅಪಾಯಕಾರಿ ಆಗಿರುವುದರಿಂದ ದೋಣಿಗಳು ನದಿ ತೀರದಲ್ಲೇ ಲಂಗರು ಹಾಕಲಾಗುತ್ತದೆ. ಪ್ರತಿದಿನ ಮೀನು ಸಿಗುತ್ತದೆ ಎನ್ನುವಂತೆಯೂ ಇಲ್ಲ. ಕಷ್ಟಕರ ಜೀವನ ಸಾಗಿಸುವ ಮೀನುಗಾರರು ಅಳಿವೆ ಬಾಗಿಲಿನಲ್ಲಿ ಹೂಳಿನ ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಾರೆ. ನದಿಯಿಂದ ಸಮುದ್ರ ಸೇರಲು ಅಳಿವೆ ಬಾಗಿಲು ರಹದಾರಿ. ಆದರೆ ಇಲ್ಲಿ ಹೂಳು ತುಂಬಿ ನೀರಿಲ್ಲದ ಕಾರಣ ನಾಡದೋಣಿಗಳ ಅಡಿಭಾಗ ತಾಗಿ ಮಗುಚಿ ಬಿದ್ದು ಮೀನುಗಾರರು ಸಮುದ್ರ ಪಾಲಾಗುವ ಅಪಾಯವೂ ಇದೆ. ಕಳೆದ ವಾರವೂ 2 ನಾಡದೋಣಿಗಳು ಮಗುಚಿ ಬಿದ್ದಿದ್ದು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ರು. ಹೂಳೆತ್ತುವಂತೆ ಮೀನುಗಾರರು ಅಧಿಕಾರಿಗಳು ಜನಪ್ರತಿನಿಧಿಗಳ ಕಚೇರಿ ಬಾಗಿಲಿಗೆ ಅಲೆದಾಡಿ ಸುಸ್ತಾಗಿದ್ದಾರೆ. ಸಾಗರಮಾಲಾ ಯೋಜನೆಯಡಿ ಹೂಳೆತ್ತಲು 29 ಕೋಟಿ ಮೀಸಲಿಡಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಾ ಬಂದರೂ ಯೋಜನೆ ಕಾರ್ಯಗತ ಕನಸಾಗಿಯೇ ಉಳಿದಿದೆ. ಇದು ದೊಡ್ಡ ಮಟ್ಟದ ಯೋಜನೆಯಾಗಿದ್ದು ಬೃಹತ್ ಯಂತ್ರಗಳ ಅಗತ್ಯವಿದ್ದು ಸದ್ಯಕ್ಕೆ ಕಾರ್ಯಗತಗೊಳ್ಳುವುದು ನಿರೀಕ್ಷಿಸುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಬಂದರು ಮತ್ತು ಮೀನುಗಾರಿಕಾ ಇಲಾಖೆ 2 ಕೋಟಿ ಅನುದಾನದಲ್ಲಿ ಹೂಳೆತ್ತಲು ಮುಂದಾಗಿದ್ದರೂ ಟೆಂಡರ್ ಹಾಕಲು ಯಾರೂ ಬಂದಿಲ್ಲ. ಈ ಬಾರಿಯಾದರೂ ಟೆಂಡರ್ ಹಾಕಲು ಗುತ್ತಿಗೆದಾರರು ಮುಂದಾದರೆ ಅಕ್ಟೋಬರ್ ತಿಂಗಳಲ್ಲಿ ಕೆಲಸ ಆರಂಭಿಸಲು ಇಲಾಖೆ ಯೋಚಿಸಿದೆ. ಆದರೆ ಆಗಸ್ಟ್ ಅಂತ್ಯಕ್ಕೆ ಮೀನುಗಾರಿಕೆ ಆರಂಭಗೊಳ್ಳುವುದರಿಂದ ಮೀನುಗಾರರು ನಿರಾಶರಾಗಿದ್ದಾರೆ. ಅಲ್ಲದೆ 2 ಕೋಟಿಯ ಕೆಲಸ ಯಾವುದಕ್ಕೂ ಸಾಲದು ಎನ್ನುವುದು ನಾಡದೋಣಿ ಮೀನುಗಾರರ ವಾದ. 2 ಕೋಟಿಯಲ್ಲಿ ಡ್ರೆಸ್ಸಿಂಗ್ ನಡೆಸಿದರೆ ಸರ್ಕಾರಕ್ಕೆ ನಷ್ಟವೇ ಹೊರತು ಮೀನುಗಾರರಿಗೆ ಯಾವುದೇ ಪ್ರಯೋಜನವಿಲ್ಲ. ಬೋಟುಗಳಿಗೆ ಸ್ಟೀಲ್ ಬಳಸುವುದರಿಂದ ರಭಸದಿಂದ ಮುಂದಕ್ಕೆ ಹೋದರೆ ತೊಂದರೆಯಿಲ್ಲ. ಆದರೆ ನಾಡದೋಣಿಗಳು ಸಣ್ಣದಿರುವ ಕಾರಣ ಅಡಿಭಾಗ ನೆಲಕ್ಕೆ ತಾಗಿ ಮಗುಚಿ ಬೀಳುತ್ತದೆ. ಈ ಬಾರಿ ಇದರ ಪರಿಣಾಮದಿಂದ ಮೀನುಗಾರಿಕೆ ನಡೆಸಲು ಸಾಧ್ಯವಾಗದೆ ಹಲವು ಕುಟುಂಬಗಳು ಸಂಕಷ್ಟದಲ್ಲಿವೆ ಎಂದು ಉಳ್ಳಾಲ ವಲಯ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷ ಹನೀಫ್ ಸೋಲಾರ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ವೈಗವನ್ನು ಮರಳನ್ನು ತುಂಬಿಕೊಂಡು ಮೀನುಗಾರಿಕೆ ಕಾರ್ಮಿಕರಿಗೆ ಹೋಗಲು ಭಾರಿ ಕಷ್ಟವಾಗ್ತದೆ. ಸುಮಾರು 1800 ನಾಡದೋಣಿಗೆ ಇಟ್ಟುಕೊಂಡು ನಾಡದೋಣಿಗೆ ಹೋಗೋಕ್ಕೆ ಕಷ್ಟದ ಇವತ್ತು ಪರಿಸ್ಥಿತಿಗೆ ಬಂದಿದೆ. ನಾವು ಹೋಗುವಾಗ ಮೀನುಗಾರಿಕರು ಎಷ್ಟು ಸಲ ಮಚ್ಚಿ ಬಿದ್ದು ಜೀವಕ್ಕೆ ಅಪಾಯವಾಗಿರ್ತದೆ. ಆದ ಕಾರಣ ನಾವು ಎಷ್ಟು ಸಲ ಮನವಿಯನ್ನು ಕೊಟ್ಟರೂ ಕೂಡ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ, ಡಿಪಾರ್ಟ್ಮೆಂಟ್ಗೆ ಮನವಿ ಕೊಟ್ಟಿದ್ದೇವೆ, ಮುಂದೆ ತನ್ನ DC ಅವರಿಗೆ ಮನವಿ ಕೊಟ್ಟಿದ್ದೇವೆ. ಇದಕ್ಕೆ ನಾವೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಮಾಡೋದಂದರೆ, ಬರುವ ಆಗಸ್ಟ್ನಲ್ಲಿ ಮೀನುಗಾರಿಕೆ ಸ್ಟಾರ್ಟ್ ಆಗುವಾಗ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಸಬನ್ನು ಮೀನುಗಾರಿಕೆ ಆಗಿರ್ತದೆ. ಎಷ್ಟು ಜನ ಇದರಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ನಾವು ಮೀನು ಹಿಡ್ಕೊಂಡು ಬಂದಾಗ ಇಲ್ಲಿ ತೆಕ್ಕೆಯಲ್ಲಿ ಕೆಲಸ ಆಗ್ತದೆ, ಅಲ್ಲಿ ಹೋಗುವವರಿಗೆ ಮೀನು ಮಾರುವವರಿಗೆ ಕೆಲಸ ಆಗ್ತದೆ. ನಮಗೆ ಹೋಗೋ ಪರಿಸ್ಥಿತಿ ಇಲ್ಲದ ಕಾರಣ ಹೇಗೆ ಥರ ನಾವು ಹೋಗಬೇಕು, ನಾವು ಯಾರ ಹತ್ರ ಇದನ್ನು ಮಾತನ್ನು ಹೇಳಬೇಕು ಅಂತ ನಮಗೆ ದೋಷಿತ್ತಿಲ್ಲ. ಸರ್ಕಾರಕ್ಕೆ ಎಷ್ಟು ಸಲ ಮನವಿ ಕೊಟ್ಟಿದ್ದೇವೆ, ಮಾನ್ಯ ನಮ್ಮ ಮುಖ್ಯಮಂತ್ರಿಯವರಿಗೂ ಮನವಿ ಕೊಟ್ಟಿದ್ದೇವೆ, ಮಂಗಲ್ಯ ವೈದ್ಯಕ್ಕೂ ಮನವಿಯನ್ನು ಕೊಟ್ಟು ನಾವು ವಿಚಾರವನ್ನು ಹೇಳಿದ್ದೇವೆ, ಅಧಿಕಾರಿ ಹೊರತು ಕೂಡ ಮನವಿಯನ್ನು ಕೊಟ್ಟು ವಿಚಾರವನ್ನು ಹೇಳಿದೆ. ಆದರೂ ಕೂಡ ಇಷ್ಟರವರೆಗೆ ಯಾವ ಕೆಲಸ ಕೂಡ ಮಾಡಲಿಲ್ಲ. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ. Rice Spices started in the year 2019. Today we have crossed 45 plus products. All our products are pure and natural without any adulteration.
The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.